ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಓಷನ್ ಪರ್ಲ್ ಹೋಟೆಲ್ನವರು 2018 ಹೊಸ ವರ್ಷವನ್ನು ಆಚರಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. 2017ನೇ ವರ್ಷ ಮುಗಿದು 2018 ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅದಕ್ಕಾಗಿ ಮಂಗಳೂರಿನ ಟಿಎಂಎ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತಿದೆ. ಈ ಬಗ್ಗೆ ಓಷನ್ ಪರ್ಲ್ ಹೋಟೆಲ್ನ ಜನರಲ್ ಮ್ಯಾನೇಜರ್ ಎನ್.ಜಿ. ಕುಮಾರ್ ಮಾತನಾಡಿ ಹೊಸ ವರ್ಷಾಚರಣೆಯ ಸಿದ್ಧತೆಯ ಬಗ್ಗೆ ಮಾಹಿತಿ ನೀಡಿದರು. Ocean Pearl welcomes all the Mangaloreans to TMAPI Center Hall. We wish you all a very happy and a prosperous New Year. We have a wide variety of programs, unlimited food and beverages arranged for today's New Year bash.